اهدنا الصراط المستقيم صراط الذين أنعمت عليهم غير المغضوب عليهم ولا ಮದನಿ ಎಜುಕೇಶನ್ ಅಸೋಸಿಯೇಷನ್ ಹಳೆಕಳ ಉಳ್ಳಾಲ ಇದರ ഒരു സഹകാരത്തിൽ ഇണ്ട് ഇവിടെ ബാരി സാഹിത്യ കമ്മട്ട പിന്നെ ബാരി പ്രതിഭാ കാരഞ്ച് നടക്കുന്നുണ്ട് ബാരി സാഹിത്യ കമ്മട്ടത്തിൽ രണ്ട് ಸಂಪನ್ಮೂಲ ವ್ಯಕ್ತಿಮಾರು ಮಾನ್ಯ ಹಂಸಮಲ ಪತ್ರಕರ್ತ പിന്നെ ಇಸ್ಮತ್ ತಗೀರ್ ಈಗ ನಿಮಗೂ ಸಾಹಿತ್ಯ ರಚನೆಯ ಬಗ್ಗೆ ಸಾಹಿತ್ಯದ ಎಲ್ಲ ಪ್ರಕಾರದ್ದು ರಚನೆಯ ಬಗ್ಗೆ ಮಾಹಿತಿ ತರಗುಳ್ಳಾರು ಅದ್ರ പിന്നെ ಬ್ಯಾರಿ ಪ್ರತಿಭಾ ಕಾರಂಜಿಲಿ ನಿಮಗೂ ಬೇರೆ ಬೇರೆ ನಮ್ಮಂತೂ ಸ್ಪರ್ಧೆ ಕೂಡ ನಡೆಯುತ್ತೆ ಇಂಡತ್ತ ಇವರು ಮಹತ್ವಪೂರ್ಣ ವೇದಿಕೆಯಲ್ಲಿ ಚೆಮ್ಮಗಣ್ಯಮಾರು ಉಪಸ್ಥಿತಿ ಉಳ್ಳಾರು ಇಂಡತ್ತ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿಕೊಂಡು ഞങ്ങൾ കർണാಟക ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ഞങ്ങളെല്ലാರೂ തിരുസത്തോ അഭിമാനത്തോ ജനാബ് കരമ്പാർ മുഹമ്മദ് അയലെ നിങ്ങളെല്ലാവരുടെ പരമായിട്ട് ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಕಿಕೊಂಡಿದ್ದೆ ಉಪನ್ಯಾಸಕಮಾರು ಎಲ್ಲ ಎದುರು ಬಂದು ಈ ಮದನಿ ಕಾಲೇಜಿನ ಉಪನ್ಯಾಸಕಮಾರು ರೂವಾರಿ ಹೊತ್ತು ಈಲ ಆಧಾರ ತೆಗೆದುಕೊಳ್ಳ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸರ್ಕಾರ ತಂದೊಲ್ಪಿದ್ರೆ ಪೋಯೋ 10 ವರ್ಷದಲ್ಲುಂಟು ಇಂಗಂತೂ ಚಟುವಟಿಕೆಗ ನಂಗೆ ಬ್ಯಾರಿ ಭಾಷೆಯಲ್ಲಿ ಸಾಹಿತ್ಯ ಕಮ್ಮಟ ಹಾಕುವು പിന്നെ അങ്ങ് ಬ್ಯಾರಿ ಸ್ಟೂಡೆಂಟ್ ಮಾರು ಬ್ಯಾರಿ ಭಾಷೆಯಲ್ಲಿ ಪ್ರತಿಭಾ ಕಾರಂಜಿಯ ಸ್ಪರ್ಧೆ ಇದೆಲ್ಲ ಏರ್ಪಡಿಸುವ ಮೂಲಕ ನಾವು ಬ್ಯಾರಿ ಭಾಷೆಗೆ ಯಾರ್ಯಾರ ഒരു ഉത്തേജന കൊടുക്കുള്ള ഉദ്ദേശത്തിൽ ഈ കാര്യക്രമ ആക്കുവാട്ടിയിട്ടുള്ള പിന്നെ ഞങ്ങൾ ഈ സ്കൂൾ ತೃತೀಯ ಭಾಷೆಯಾയിട്ട് ಬ್ಯಾರಿ ಭಾಷೆ എടുത്തോന്നു ಅದರ ಜಾರಿ ಕೊಂಬರ್ನುಂಟು ಸರ್ಕಾರಕ್ಕೆ ಒತ್ತಡ ಇಟ್ಟುಂಟುಲ್ಲ ಹಿನ್ನೆಲೆಯೂ ಕೂಡ ನಂಗೆ
ഞങ്ങളെ മെമ്പർമാരും ഞങ്ങളെ ബാംഗ്ലൂരിൽ പോയിട്ട് മുഖ്യമന്ത്രിയെ ഭേട്ടിയാവുന്ന സന്ദർഭത്തിൽ ആ ഒരു മനവിയും കൊടുത്ത അതിലൊಟ್ಟು ಬ್ಯಾರಿ ಭಾಷೆ ತೃತೀಯ ಭಾಷೆಯಾയിട്ട് ಸ್ಕೂಲ್ എടുത്തോന്നു ಜನನೇ ಬ್ಯಾರಿ ಪ್ರತಿಭಾ ಕಾರಂಜಿ ಬ್ಯಾರಿ ಭಾಷೆಯಲ್ಲಿ ಪ್ರತಿಭಾ ಕಾರಂಜಿ ಹಾಕೊಂಡು ಉದ್ದೇಶത്തിൽ ഞങ്ങൾ കൊടുത്ത ಇನ್ಶಾಅಲ್ಲಾ ಅದರ ಒಂದು ಈಡೇರಿಕೆಯಾയിട്ട് ഞങ്ങൾ ಪ್ರಯತ್ನ ಮುಂದುವರಿಸುವ ಇದೆಲ್ಲ ಎಂದ್ರೆ ಆಗ್ತದೆ ഞങ്ങളെ ഉമ്മ ഭാഷ ഞങ്ങളെ ഔത്ര ഭാഷ ഞങ്ങളെ മാതൃഭാഷ ಬ್ಯಾರಿ ಭಾಷೆಯ ಒಲಿಪಾಟಿ ಉಂಟು ಬೆಳಪಾಟಿ ಉಂಟು ಪೋಲ್ಡೋಚಿನ ಉದ್ದೇಶത്തിൽ ಅದಕ್ಕೆ ಇಂದತ್ತು ನಾಳೆ ಈ ಸ್ಕೂಲು ಕೂಡ ಸ್ಕೂಲು ದರ್ಸಲು ಎಲ್ಲ ಯಾರ್ಯಾರತ್ತೋ ಸಹಕಾರ ನಂಗೆ ಕಿಟ್ಟುಂಟು ಅಂಕೋರು ವೇದಿಕೆ ಎಂದಿಟ್ಲ ಅಂಗಲ ಪ್ರತಿಭೆ ಕಾಟೋಗು ಅಂಗಲ ಸಾಹಿತ್ಯತ್ವ ಅಂಗಲ ಅಭಿರುಚಿ ಎಂದ್ರುಂಡು ಅದರ ಪ್ರದರ್ಶನ ಹಾಕೋರು ವೇದಿಕೆಯವರು ಕಿಟ್ಟಿನಿಟ್ಲ ಇಪ್ಪ ಅಲ್ಹಮ್ದುಲಿಲ್ಲಾ ನಾವು ಬೇರೆ ಅಕಾಡೆಮಿ ತರಫಲ್ಲಿ ಇದೆಲ್ಲ ಹಾಕ್ಬಾಟಿ ಉಂಟಲ್ಲ ಇದು ಅಂಕು ಕೂಡ ಅಂಗಲ ಪ್ರತಿಭೆ ಕಾಟೋ ವೇದಿಕೆ ಆಯ್ತು ಅವರು ಅವಕಾಶ ಕಿಟ್ಟಟ್ಟು ಅಂಗಲ ಪ್ರತಿಭೆ ಇನ್ನೂ ಯಾರ್ಯಾರತ್ತೋ ಅಂಗಲೋ ಪ್ರತಿಭೆ ಕಾಟ್ರ ಮೂಲಕ ನಾವು ಬೇರೆ ಸಮುದಾಯಕ್ಕೂ ಬೇರೆ ಭಾಷೆಗೂ ಕೊಡುಗೆ ಕೊಡ್ಕೊಂಬಲ್ಲ ಆವಟ್ಟು ಇನ್ನು ಚೆನ್ನುಂಟು ಇಂದತಿ ಕಾರ್ಯಕ್ರಮ ಸಾಹಿತ್ಯ ಕಮ್ಮಟ ಭಿನ್ನ ಪ್ರತಿಭಾ ಕಾರ್ಯಕ್ರಮ ಕೂಡ ಅದೇನ ನಾನು ಒಂದು ವಿಷಯ ಮಾತ್ರ ಮಾತಾಡ್ತಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಸರ್ಕಾರ ಸ್ಥಾಪಿಸಿದ್ದು ಬ್ಯಾರಿ ಭಾಷೆ ಬ್ಯಾರಿ ಸಂಸ್ಕೃತಿ ಬ್ಯಾರಿ ಜನಪದ ಸಂಗತಿಗಳನ್ನು ಅದು ಏನಾದರೂ ನಶಿಸಿ ಹೋಗಬಾರ್ದು, ಅದು ಉಳಿಬೇಕು ಮತ್ತು ಬೆಳೀಬೇಕು. ಅದನ್ನು ಈ ಅಕಾಡೆಮಿಯವರು ಅದಕ್ಕೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ 10 ವರ್ಷಗಳ ಹಿಂದೆ ಸ್ಥಾಪಿಸಿದ್ದು. ಈ ಪ್ರಯತ್ನದ ಹಿಂದೆ ಚಿಕ್ಕಮಗಳೂರು ಭಾಗದಲ್ಲಿ ನಾಯಕರಾಗಿದ್ದಂತಹ ನಮ್ಮ ಪ್ರಸ್ತುತ ಅಧ್ಯಕ್ಷರು ಅವರ ಪಾತ್ರವು ಅನೇಕ ಬ್ಯಾರಿ ಬಂಧುಗಳ ಪಾತ್ರವು ಇದ್ದದ್ದು ನನಗೆ ತಿಳಿದು ಬಂದಿದೆ. ಈಗ ಅಧ್ಯಕ್ಷರು ಪ್ರಸ್ತಾವನೆಯಲ್ಲಿ ಹೇಳಿದ ಅವರ ಮಾತಿನಲ್ಲಿ ಹೇಳಿದ ಹಾಗೆ ಶಾಲೆಗಳಲ್ಲಿ ಬ್ಯಾರಿ ಭಾಷೆಯನ್ನು ಒಂದು ತೃತೀಯ ಭಾಷೆಯಾಗಿ, ಈಗ ನಾವು ಹಿಂದಿ ಹೇಗೆ ಕಲಿಯುತ್ತೇವೆ ಹಾಗೆ ತುಳುವನ್ನು ಕಲಿತಾ ಇದ್ದಾರೆ. ಸುಮಾರು 2,000 ಮಕ್ಕಳು ಕಲಿತಾ ಇದ್ದಾರೆ. ಅದೇ ಥರ ಬ್ಯಾರಿ ಭಾಷೆಯನ್ನು ಕೂಡ ಕಲಿಬೇಕು. ಆ ಬ್ಯಾರಿ ಭಾಷೆಯ ಮಾತೃಭಾಷೆ ಆಗಿರೋ ಮಕ್ಕಳು ಅದನ್ನು ಕಲೀಲಿಕ್ಕೆ ಮುಂದೆ ಬಂದರೆ ಉಳಿದವರಿಗೆ ಯಾರು ಬೇಕಾದರೂ ಕಲಿಬೋದು. ನೀವು ಯಾವ ರೀತಿ ಹಿಂದಿಯನ್ನು ನಾವೆಲ್ಲರೂ ಕಲಿತೇವೆ ಅದೇ ರೀತಿ ತುಳುವನ್ನು ಯಾರೂ ಕಲಿಬಹುದು, ಬ್ಯಾರಿಯನ್ನು ಕೂಡ ಯಾರು ಕೂಡ ಕಲಿಬಹುದು. ಇದು ಸಂಗತಿ. ತೃತೀಯ ಭಾಷೆಯಾಗಿ ಕಲೀಲಿಕ್ಕಿರುವಂಥ ಅವಕಾಶ ಇಲ್ಲಿ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ. ಕಳೆದ 10 ವರ್ಷಗಳಲ್ಲಿ ಅಕಾಡೆಮಿ ಕೆಲಸ ಮಾಡ್ತಾ ಇದೆ. ಬ್ಯಾರಿ ಸಮುದಾಯದ ಬಂಧುಗಳು ಅಕಾಡೆಮಿಯ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದರ ಸಾಹಿತಿಗಳು, ಬರಹಗಾರರು, ಕವಿಗಳು ಮತ್ತು ಕಲಾವಿದರು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂಥರ ಇದಕ್ಕೆ ಎಲ್ಲರಿಗೂ ಹೌದು ಇದು ನಮ್ಮದು ಅನ್ನುವಂಥ ಭಾವನೆ ಬರ್ತಾ ಇದೆ. ಇದು ಬರಬೇಕಾದದ್ದು ಬಹಳ ಅಗತ್ಯ. ಈ ಕೆಲಸವನ್ನು ಅಕಾಡೆಮಿ ಮಾಡ್ತಾ ಇದೆ. ಅಕಾಡೆಮಿ ಪುಸ್ತಕಗಳನ್ನು ಪ್ರಕಟಿಸ್ತದೆ, ಅಕಾಡೆಮಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತದೆ. ಆದ್ದರಿಂದ ನಮಗೆ ಬರೆಯುವವರಿದ್ದರೆ ಅವರು ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವುದಕ್ಕೆ ನಮಗೆ ಕಲಾವಿದರು ಬೇಕು. ನಮ್ಮ ಹೊಸ ಪೀಳಿಗೆಯ ಮಕ್ಕಳು, ಇದು ಶಾಲೆಯಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಹೊಸ ಪೀಳಿಗೆಯ ಮಕ್ಕಳು ಬ್ಯಾರಿಯ ಒಂದು ಜನಪದ ಕಲೆ ಆಗಿರುವಂಥ ದಫನ್ ಅಂತ ಅದರ ಬಗ್ಗೆ ಅಥವಾ ಬೇರೆ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ತಮ್ಮನ್ನು ತಾವು ತಯಾರು ಮಾಡಿಕೊಳ್ಬೇಕು. ನಮ್ಮ ನಾಯಕರುಗಳ ಮುಂದೆ ಹೇಳಿ ನೀವು ಅಕಾಡೆಮಿಯ ಸಹಾಯ ಕೂಡ ಪಡ್ಕೊಳ್ಬೋದು. ಅಕಾಡೆಮಿಯ ಸಹಾಯ ಕೂಡ ಪಡ್ಕೊಳ್ಬೋದು. ನಾವು ಅಂಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಬರೆಯುವ ಅಭ್ಯಾಸ ಇರುವವರು ಕವಿತೆಗಳನ್ನು ಬರೆದು ಕಳಿಸ್ಬೋದು, ಲೇಖನಗಳನ್ನು ಬರೆದು ಕಳಿಸ್ಬೋದು. ಅದು ಸಂಶೋಧನಾ ಲೇಖನಗಳಾಗಿರ್ಬೋದು, ಚಿಂತನೆಗಳಾಗಿರ್ಬೋದು, ನಿಮ್ಮ ನೆರೆಹೊರೆಯಲ್ಲಿ ಬೆಳೆದು ನಿಂತಿರುವಂತಹ ಮಹಾನ್ ಸಾಧಕರಾಗಿರ್ಬೋದು, ಅವರ ಒಂದು ವ್ಯಕ್ತಿ ಪರಿಚಯ ಆಗಿರ್ಬೋದು. ಇಂಥದ್ದನ್ನು ನೀವು ಬರೆದು ಕಳಿಸಿದ್ರೆ ಅದು ನಿಮ್ಮ ಪ್ರಾಯದಲ್ಲಿ ನೀವು ಬರೆದಂಥ ಒಂದು ಒಳ್ಳೆಯ ಲೇಖನ ಅಂತ ತಿಳ್ಕೊಂಡು ಅಕಾಡೆಮಿ ಇದನ್ನು ಸಾಂದರ್ಭಿಕವಾಗಿ ನಮ್ಮ ಬೆಲ್ಕಿರಿ ಅನ್ನೋ ಪುಸ್ತಕ ಇದೆ, ಅದರಲ್ಲಿ ಪ್ರಕಟಿಸುವುದಕ್ಕೆ ಅವಕಾಶ ಇದೆ. ಹೀಗೆ ಕಿರಿಯರು ಬರೀಲಿಕ್ಕೆ ಆರಂಭಿಸಬೇಕು, ಕಲೀಲಿಕ್ಕೆ ಆರಂಭಿಸಬೇಕು. ಬೇರೆ ಭಾಷೆಯ ಮೇಲೆ, ನಿಮ್ಮ ಮಾತೃಭಾಷೆಯ ಮೇಲೆ, ಯಾಕಂದ್ರೆ ನನ್ನ ಮಾತೃಭಾಷೆ ತುಳು, ನಿಮ್ಮ ಮಾತೃಭಾಷೆಯ ಮೇಲೆ ನೀವು ಪ್ರೀತಿ ಇಟ್ಟು ಇದು ನಮ್ಮದು, ಇದು ನಮಗೆ ಬೇಕಾದದ್ದು ಅನ್ನುವ ರೀತಿ ಯೋಚಿಸಿದರೆ ಬೇರೆ ಭಾಷೆ ಗಟ್ಟಿಯಾಗ್ತದೆ, ಬೇರೆ ಅಕಾಡೆಮಿಯ ಕೆಲಸ ಕಾರ್ಯಗಳಿಗೂ ಒಂದು ಶಕ್ತಿ ತುಂಬುತ್ತದೆ. ಈ ಮಾತುಗಳೊಂದಿಗೆ ನಮ್ಮ ಹಾಲಿ ಅಧ್ಯಕ್ಷರು ಸನ್ಮಾನ್ಯ ಪರಂಬಾರ್ ಮೊಹಮ್ಮದ್ ಸರ್ ಅವರು ಮತ್ತು ಅವರ ಜೊತೆ 10-15 ಜನ ಸದಸ್ಯರು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ಹೊರ ರಾಜ್ಯಗಳಲ್ಲಿ ಕೂಡ ಬ್ಯಾರಿ ಸಮುದಾಯದವರನ್ನು ಸಂಪರ್ಕಿಸಿ ಅಲ್ಲಲ್ಲಿ ಬ್ಯಾರಿ ಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಯೋಜನೆ ಹಾಕಿಕೊಂಡಿದ್ದಾರೆ. ನೀವು ಮತ್ತು ನಿಮ್ಮ അങ്ങനെ ಗುರುತಿಸಿ ഒരു ಕಾರ್ಯಕ್ರಮ ടൗണിലാക്കിയിട്ട് അത് എല്ലാം മൊത്തം എല്ലാ സ്ഥലീയ സംസ്ഥകളും വെച്ചിട്ട് ഒരു ടൊപ്പിಯಲ್ಲಿ ಇದು ಮಾಡಿದ್ದು ಕಾಕಮಾರ ಟೊಪ್ಪಿ ಪಾಡಿದ್ದು നമുക്ക് ಕಳಿಸಿದ್ವಿ. ಅದು ಈ ಸಂದರ್ಭ നമുക്ക് ನೆನಪಾಗುತ್ತೆ. അതേപോലെ ಬ್ಯಾರಿ സാഹിത്യത്തങ്ങും വലിയ വലിയ ಕಾರ್ಯಕ್ರಮ ಆಕಿ ಉಂಟು. ಇನ್ನಾರು നല്ല നല്ല ഞങ്ങളെ ಬ್ಯಾರಿ ಮಕ್ಕಳು ಬ್ಯಾರಿ ಸ್ಕೂಲ್ಗೂ ಬ್ಯಾರಿ ಕಾರ್ಯಕ್ರಮ ಇದನ್ನು ಹಾಕಿದ್ದು ಭಾರಿ
ಸಂತೋಷ ಇನ್ನು ಮುನ್ನೊಂದು ಖಾಲಿ ಇದ್ರೆ 4 ಓಡಿದ್ರೆ ಊಟ ಅಲ್ಲ ಅಂತ ಪಬ್ಲಿಕ್ ಲೆವೆಲ್ ಪರ್ತಿನ ಊಡ ಎಲ್ಲ ಚೆಂದ ಈ ರಾಯತೆ ವಿಶೇಷ ಸ್ಕೂಲ್ ಡ್ಯಾಮ್ ಊಡವರು ಈ ರಾಯತೆ ಜಾತ್ರೆ ಚೆನ್ನಗಿ ಈ ಒಪ್ಪನೆ ಪಾತ್ರ ಇನ್ನಿತರ ಮಕ್ಕಳೇ ಕಾರ್ಯಕ್ರಮಕ್ಕೆ ಈ ರಾಯತೆ ಮಂಗಿತ ಕಾಂತ ಯಾರ ಕೂಡ್ರ ಅಪ್ಪನಿಗೆ ಇದು ಇನ್ಶಾ ಅಲ್ಲಾ ಮುನ್ನೂರು ನಾಳೆ ವಿಶೇಷ ನಾಳೆ ಇಬ್ರಾಹಿಂ ಇದ್ರೆ ಬೆಲ್ಲೆ ಅವರು ಇದಕ್ಕೆ ಸಹಕಾರ ಆಗ್ತದೆ ಸ್ಕೂಲ್ ಮೀಟಿಂಗ್ ಇದರ ವಿಷಯ ಪ್ರಸ್ತಾಪ ಹಾಕಿ ಪೈ ಸ್ಕೂಲ್ നല്ല ಮುತುವರ್ಜಿ ಅವಸರ ಅಯಲೆ ಅಭಿಪ್ರಾಯ ಕೂಡ ಕೇಳ್ತಿ ನಿಂಗ ಮುನ್ನೋಲ್ಕು ಇನ್ಶಾ ಅಲ್ಲಾ ಪರ್ತ್ ಮೈದಾನದಲ್ಲಿ ಈ ಕಾರ್ಯಕ್ರಮ ಹಾಕೊಂಡು ಈ ರಾಯತಂಕೆಲ್ಲ ಬ್ಯಾರಿ ಇದು ಸಮ್ಮೇಳನ ಗೊತ್ತಿಲ್ಲ ಇದು ಅರಿವಾವನು ಊರ್ ತಂಗಿ ಚೊಂದು ಸಂದರ್ಭದಲ್ಲಿ ಚೊಂದು ಅವಕಾಶಗಳು ನಮ್ಗೆ ಎಲ್ಲರಿಗೂ ನನ್ನಿ ಚೊಲ್ಲಗೈತು ಬಶೀರ್ ಬೈಕಂಬಾಡಿ ಕರ್ನಾಟಕ ಸಾಹಿತ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿರು പിന്നെ ಈ ಸ್ಕೂಲ್ ಕಮಿಟಿ ಪರವಾಗಿ ನಾನು ಧನ್ಯವಾದ ಸಮರ್ಪಣೆ ಕಡೆ ಅದೇ ಪೋಲೆ ಈ ಒಂದು ಪ್ಲೇಸಲ್ಲಿ ಭಾಗವಹಿಸಿದಂಥ ನನ್ನ ಚೆನ್ನೈ ಇಸ್ಮಾಯಿಲ್ ಕೌನ್ಸಿಲರ್ ಕೂಡ ಬಂದರು ಅಯಲ್ಗೆ ನೀವೆಲ್ಲರ ಪರವಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪರವಾಗಿ ನಾನು ನನ್ನಿ ಚೆಲ್ಲೆ അങ്ങനെ ಈ ಒಂದು ಕಾರ್ಯಕ್ರಮಕ್ಕೆ ഞങ്ങൾ ಈ ಸಂಸ್ಥೆರು ಹೆಡ್ ಮಾಸ್ಟರ್ ಕೂಡ ಬಂದರು ಅಯಲ್ಗೆ ನಾನು ನೀವೆಲ್ಲರ ಪರವಾಗಿ ನನ್ನಿ ಚೆಲ್ಲೆ അങ്ങനെ ഞങ്ങൾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ಹಾಕಿದಂಥ ഞങ്ങൾ ಈ ಮದನಿ ಎಜುಕೇಷನ್ ಟ್ರಸ್ಟ್ ಇದ್ರು ಎಲ್ಲ ಸಂಚಾಲಕಮಾರು ಸದಸ್ಯಮಾರು ಎಲ್ಲ ಆಡಳಿತ ಮಂಡಳಿ ನಾನು ನೀವೆಲ್ಲರ ಪರವಾಗಿ ನನ್ನಿ ಚೆಲ್ಲೆ